ಪ್ರಸಿದ್ಧ ಶಿವಗಂಗಾ ಗಿರಿಯಲ್ಲಿ 3 ಚಿರತೆಗಳು ಪತ್ತೆಯಾಗಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ಚಿರತೆಗಳ ಚಲನವಲನ ಪತ್ತೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಯಗಟಿ ಸಮೀಪದ ಶಿವಗಂಗಾ ಗಿರಿಯ ಕೆಳಗಿರುವ ದೇವಾಲಯದಲ್ಲಿನ ಮದುವೆ ಕಾರ್ಯಕ್ರಮದ ವೇಳೆ ಡ್ರೋನ್ ಕ್ಯಾಮೆರಾ ಮೂಲಕ ವಿಡಿಯೋ ಮಾಡಲಾಗುತ್ತಿತ್ತು. ಇದೇ ವೇಳೆ ಗಿರಿಯ ತುದಿಯಲ್ಲಿ 3 ಚಿರತೆಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಶಿವಗಂಗಾ ಗಿರಿ ಬೆಟ್ಟದಲ್ಲಿ ಚಿರತೆಗಳು ಇವೆ ಎನ್ನುವ ಸುದ್ದಿ ಇಲ್ಲಿನ ಗ್ರಾಮಸ್ಥರನ್ನ ಭಯಭೀತಗೊಳಿಸಿದೆ. ಇಲ್ಲಿನ ನಿವಾಸಿಗಳು ಕೆಲಸಕ್ಕೆ ಹೋಗಲು ಕೂಡ ಭಯಪಡುತ್ತಿದ್ದಾರೆ. ಕಡೂರು ಅರಣ್ಯ ವಲಯ ವ್ಯಾಪ್ತಿಯಲ್ಲಿರುವ ಚಿರತೆಗಳನ್ನು ಕೂಡಲೇ ಅರಣ್ಯ ಇಲಾಖೆ ಸೆರೆ ಹಿಡಿಯಬೇಕು ಎಂದು ಇಲ್ಲಿನ ಜನರು ಆಗ್ರಹಿಸಿದ್ದಾರೆ. ನೋಡ್ರಿ ಇಲ್ಲೊಂದಿದೆ ನೋಡ್ರಿ, ಇಲ್ಲೊಂದಿದೆ ಎರಡಿದೆ ನೋಡ್ರಿ. ಇಲ್ಲಿ ಓಡೋಗ್ತೈತೆ ಒಂದು, ಅಲ್ಲಿ ಕೂತೈತೆ ಒಂದು. ರಾತ್ರಿ ಹೋಗಿ ಕೆಂದಿಗೆ ಬಿಟ್ಟು ನಮಗೆ ನೋಡಿದ್ವಾ? ಎರಡಿರೋದು ಸರ್, ಎರಡಿರೋದು. ರೇಂಜ್ ನೋಡ್ಲಿಕ್ಕೆ ಕಳಿಸಪ್ಪ, ಇದು ಸೂಪರ್ ಆಗಿರುತ್ತೆ, ಕಳಿಸಿದೆ. ಅವ್ರಿಗೆ ನನ್ನ ಫೋನ್ ಮಾಡಿದ್ದು ಕಾಡಗಿಲ್ಲದಲ್ಲಿ ನೆಲ್ಲಿರ್ತವ್ರಿಗೆ ಬಿಡ್ದಾಗ ಏನು ನೋಡ್ರಿ ಇಲ್ಲೊಂದಿದೆ ನೋಡ್ರಿ, ಇಲ್ಲೊಂದಿದೆ ಎರಡಿದೆ ನೋಡ್ರಿ. ಇಲ್ಲಿ ಓಡೋಗ್ತೈತೆ ಒಂದು, ಅಲ್ಲಿ ಕೂತೈತೆ ಒಂದು. ರಾತ್ರಿ ಹೋಗಿ ಕೆಂದಿಗೆ ಬಿಟ್ಟು ನಮಗೆ ನೋಡಿದ್ವಾ? ಎರಡಿರೋದು ಸರ್, ಎರಡಿರೋದು. ರೇಂಜ್ ನೋಡ್ಲಿಕ್ಕೆ ಕಳಿಸಪ್ಪ, ಇದು ಸೂಪರ್ ಆಗಿರುತ್ತೆ.